ಹೇಗಿದ್ದೀರಾ ಎಲ್ಲರೂ? ಇವತ್ತು ನನ್ನ ಚಾನಲ್ನಲ್ಲಿ ಒಂದು ಕುಕಿಂಗ್ ಬ್ಲಾಗ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೇನೆ. ಸಿಂಪಲ್ ಆದ ರೆಸಿಪಿ, ಏನು ದೊಡ್ಡದಾಗೇನಿಲ್ಲ. ಒಂದು ಎಗ್ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮೊದಲಿಗೆ ಇಲ್ಲಿ ಸ್ವಲ್ಪ ಕುಮಟೆ ಮೆಣಸು ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹುಳಿ, ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಅದರ ಜೊತೆಗೆ ಒಂದು ಇಡೀ ತೆಂಗಿನಕಾಯಿ ತುರಿದು ತಗೊಂಡಿದ್ದೇನೆ. ಇದನ್ನಿಷ್ಟನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ತರುತ್ತೇನೆ. ನೋಡಿ, ನಾನು ಮಸಾಲೆನ ಈ ರೀತಿ ರುಬ್ಬಿದ್ದೇನೆ. ತುಂಬ ನುಣ್ಣಗೆ ರುಬ್ಬೇಕಂತೇನಿಲ್ಲ, ಸ್ವಲ್ಪ ತರಿಯಾಗಿದ್ದರೆ ಒಳ್ಳೆಯದು. ಈಗ ಮೊಟ್ಟೆ ಸುಕ್ಕ ಹೇಗೆ ಮಾಡೋದಂತ ನೋಡೋಣ. ಈಗ ನಾನು ಇಲ್ಲಿ ಒಲೆ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ, ಈಗ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಅದು ಸ್ವಲ್ಪ ಬಿಸಿ ಆಗಲಿ. ಈಗ ಇದಕ್ಕೆ ಸಣ್ಣಗೆ ಕೊಚ್ಚಿಟ್ಟಿರುವ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ. ಈಗ ಈರುಳ್ಳಿ ಚೆನ್ನಾಗಿ ಬಾಡಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿದ್ದ ಮಸಾಲೆಯನ್ನು ಹಾಕಬೇಕು. ನಾನಿಲ್ಲಿ ಮಸಾಲೆ ಹಾಕಿ ಅದನ್ನು ಹೈ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ತಾ ಇದ್ದೇನೆ. ಅದು ಅದರ ನೀರಿನ ಅಂಶವನ್ನು ಬಿಡುವವರೆಗೆ ನಾವು ಮಸಾಲೆಯನ್ನು ಫ್ರೈ ಮಾಡಬೇಕು. ಅಲ್ಲದೆ ಅದು ಚೆನ್ನಾಗಿ ಬೇಯಬೇಕು ಕೂಡ. ಈಗ ಇದಾಗಿದೆ. ಇದಕ್ಕೆ ಈಗ ಸ್ವಲ್ಪ ಅರಶಿನ ಹುಡಿ ಹಾಕುವ. ಈಗ ಇನ್ನೊಮ್ಮೆ ಮಿಕ್ಸ್ ಕೊಡುವ. ಈಗ ಇದನ್ನು ಸ್ವಲ್ಪ ಸೈಡಿಗೆ ಮಾಡಿ, ಈಗ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕುವ. ಸ್ವಲ್ಪ ಸಾಕು. ಅದು ಸ್ವಲ್ಪ ಬಿಸಿ ಆಗಲಿ. ಇಲ್ಲಿ ನಾನು 4 ಮೊಟ್ಟೆ ತಗೊಂಡಿದ್ದೇನೆ. ಅದನ್ನೀಗ ಹೊಡೆದು ಹಾಕ್ಕೊಳ್ಳುವ.
ಈಗ 4 ಮೊಟ್ಟೆಯನ್ನು ಕೂಡ ಹೊಡೆದು ಹಾಕ್ಕೊಂಡಿದ್ದೇನೆ. ಈಗ ಫ್ಲೇಮನ್ನು ಸ್ವಲ್ಪ ಹೈಯಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ಮತ್ತು ಮೊಟ್ಟೆಯನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಗಚಬೇಕು. ಮೊಟ್ಟೆ ಮತ್ತು ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳೋ ರೀತಿ ಮಿಕ್ಸ್ ಆಗೋ ರೀತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಇದಕ್ಕೆ ಉಪ್ಪು ಹಾಕಿದ್ದೇನೆ, ಅದನ್ನು ವೀಡಿಯೋ ತೆಗೆಯೋದಕ್ಕೆ ಮರ್ತೋಯ್ತು, ಹಾಗಾಗಿ ಉಪ್ಪು ಹಾಕ್ಕೊಳ್ಬೇಕು. ಇವಾಗ ಮೊಟ್ಟೆ ಸುಕ್ಕ ರೆಡಿಯಾಗಿದೆ. ಆ್ಯಕ್ಚುಲಿ ಹೇಳಬೇಕಾದ್ರೆ ಇದು ನನ್ನ ಅತ್ತೆಯ ರೆಸಿಪಿ. ಅವರು ಇದನ್ನು ಮಾಡಿದರೆ ಭಾರಿ ಟೇಸ್ಟಿ, ತುಂಬ ಚೆನ್ನಾಗಿರ್ತದೆ. ನನ್ನದೊಂದು ಟ್ರೈ ಅಷ್ಟೇ, ಅವರಿಂದ ಕಲ್ತಿದ್ದೇನೆ ಅಷ್ಟೇ. ನನ್ನ ಹಸ್ಬೆಂಡಿಗೆ ಈ ಮೊಟ್ಟೆ ಸುಕ್ಕ ಅಂದರೆ ಭಾರಿ ಇಷ್ಟ. ಅವರವರ ತಾಯಿ ಹತ್ರ ಹೇಳ್ತಾನೆ ಇರ್ತಾರೆ, ನನಗೆ ಅದು ಮಾಡಿಕೊಡಿ ಅಂತ. ಈ ರೆಸಿಪಿನ ಅವರು ಕೇಳಿ ಮಾಡಿಸ್ಕೊಳ್ತಾರೆ, ಅಷ್ಟಿಷ್ಟ. ನೀವು ಒಂದು ಸಲ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಚಾನಲನ್ನು ನೀವು ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.